ನಿಷ್ಪಕ್ಷಪಾತವಾಗಿ ಸುದ್ದಿಯನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಒಳ್ಳೆಯ ಪಾರದರ್ಶಕವಾಗಿರತಕ್ಕಂಥ ಸುದ್ದಿಗಳನ್ನು ಕೊಡುವಂಥ ಒಂದು ನಮ್ಮ ತುಮಕೂರು ಜನರ ಒಂದು ಕಷ್ಟ ಸುಖಗಳ ಬಗ್ಗೆ ಜಿಲ್ಲಾಡಳಿತಕ್ಕೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಚಿವುಟೋದ್ರ ಮುಖಾಂತರ ಅತ್ಯುತ್ತಮವಾಗಿ ಈ ಒಂದು ಸುದ್ದಿ ಮಾಧ್ಯಮ ಕೆಲಸ ಮಾಡ್ತಾ ಇದೆ. ಹಳ್ಳಿನಾಡಿನ ಬಡವರ ಸಂಕಷ್ಟಕ್ಕೆ ಸ್ಪಂದಿಸುವಂಥ ಒಂದು ಸುದ್ದಿವಾಹಿನಿ. ಉದಾಹರಣೆಗೆ ನಮ್ಮ ತಾಲೂಕಲ್ಲಿ ನಡೆದಂಥ ಒಂದು ಕಾಡುಗೊಳ್ಳರ ಸಮಸ್ಯೆನ ಹೋಗಿ ಅದು ಸುದ್ದಿ ಮಾಡೋ ಪ್ರಯುಕ್ತ ಅವರಿಗೆ ಒಂದು ಮನೆ ಸಿಕ್ಕಕ್ಕೆ ಅನುಕೂಲ ಆಯಿತು. ದೊಡ್ಡ ದೊಡ್ಡ ಇಶ್ಯೂ ಮಾಡೋಕ್ಕಿಂತ ಬದಲಾಗಿ ಇಂಥ ಬಡವರ ಬಗ್ಗೆ ಸ್ಪಂದಿಸ್ತಕ್ಕಂಥ ಕಾರ್ಯಕ್ರಮ ನಿಜವಾಗಿಯೂ ಶ್ಲಾಘನೀಯವಾದ. ಉತ್ತಮ ಸುದ್ದಿಗಳನ್ನು ಕೊಡ್ತಾರೆ. ಸಾಮಾಜಿಕ ಕಳಕಳಿಯನ್ನು ಹೊಂದಿದೆ. ನಿಷ್ಪಕ್ಷಪಾತವಾಗಿ ನಾನು ಗಮನಿಸಿದ್ದೇವೆ. ಅದು ಇನ್ನೂ 3 ವರ್ಷದ ಕಾಲ ಉತ್ತುಂಗ ಸ್ಥಿತಿಗೆ ಹೋಗಿ ಎಲ್ಲೇ ದಲಿತರಿಗೆ ಅಲ್ಲ, ಎಲ್ಲ ಜನಾಂಗದವರೆಗೂ ಎಲ್ಲಿ ತೊಂದರೆ ಆಯ್ತು ಅಂದ್ರೆ ತಕ್ಷಣ ಅಲ್ಲಿ ಇಳಿದು ಒಂದು ಸುದ್ದಿಯನ್ನು ಮಾಡ್ತಾ ಇದ್ದಾನೆ. ಅಧಿಕಾರಿಗಳಿಗೂ ಸಹ ಗೊತ್ತಿರೋದಿಲ್ಲ. ಅಂತ ಒಂದು ಪರಿಸ್ಥಿತಿ ನಾವು ಹೊರಗಡೆಗೆ ತಗೊಂಬಂದು ತಕ್ಷಣ ಅದಕ್ಕೆ ಬಗೆಹರಿಸುವಂತ ಕೆಲಸ ಮಾಡ್ತಾ ಇದೆ. ಒಂದು ರೈತರ ಪರವಾಗಿ, ದೀನ ದಲಿತರ ಪರವಾಗಿ ಹಾಗೂ ಸಮಾಜದ ಪರವಾಗಿ ಕೆಲಸ ಮಾಡ್ತಾ ಇದೆ. ಮೊನ್ನೆ ಒಂದು ನಡೆದಿರೋಂಥ ಘಟನೆ ಇತ್ತು. ಯಾರೋ ಒಬ್ಬ ಕಾರ್ಮಿಕ ಇಲಾಖೆಯಲ್ಲಿ ನಕಲಿ ಕಾರ್ಡ್ಗಳನ್ನು ಮಾಡ್ತಕ್ಕಂಥದ್ದು ನಾವು ನೇರವಾಗಿ ಹೋಗಿದ್ದೀವಿ. ನಮ್ಮ ತುಮಕೂರು ಮಾಧ್ಯಮದವರು ಬಂದು ಅದನ್ನೆಲ್ಲ ಮಾಡಿ ಪಬ್ಲಿಕಲ್ಲಿ ವಿಡಿಯೋ ಮಾಡಿಬಿಟ್ಟಿದ್ರು. ಅದು ಮಾಡಿದ್ದಕ್ಕೆ ವ್ಯಕ್ತಿನ ಇವತ್ತು ಬೇರೆ ಕಡೆ ಸ್ಥಳ ಅಂತ ಟ್ರಾನ್ಸ್ಫರ್ ಮಾಡಿದ್ದಾರೆ. ಈ ಒಂದು ಸುದ್ದಿವಾಹಿನಿ ಸಾರ್ವಜನಿಕವಾಗಿ ಎಲ್ಲರ ಮನಮುಟ್ಟುವಂತೆ ನಿಷ್ಪಕ್ಷವಾದ ಸುದ್ದಿಯನ್ನು ಹರಡಿ ಯಶಸ್ವಿಯಾಗಿದೆ. ಯಾವುದೇ ಒಂದು ಆಮಿಷಗಳಿಗೆ ಒಳಗಾಗದೆ ಉತ್ತಮ ಕಾರ್ಯ ನಿರ್ವಹಿಸ್ತಾ ಇದೆ. ಅದಕ್ಕೆ ನಾವು ಯಾವತ್ತೂ ಚಿರಋಣಿಯಾಗಿರ್ತೀವಿ. ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನವಾಗಿ ಕೆಲಸ ಮಾಡಿದಂಥ ಭ್ರಷ್ಟಾಚಾರದ ವಿರುದ್ಧ ಕೈ ಎತ್ತಿ ತೋರಿಸುವಂತಹ ತುಮಕೂರು ಮಾಧ್ಯಮ ಸುದ್ದಿಯಾಗಿರ್ತಕ್ಕಂಥ ಒಂದು ಚಾನಲ್ಲು ಬಡ ಜನರ, ಮಧ್ಯಮ ವರ್ಗದವರ ಆಶೋತ್ತರಗಳಿಗೆ ಸ್ಪಂದಿಸಿ, ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಈ ಒಂದು ಸೋಷಿಯಲ್ ಮೀಡಿಯಾ ಕೆಲಸ ಮಾಡ್ತಾ ಇದೆ. ಜನಗಳ ಹತ್ರ ತಲುಪಿ ಭಾಳ ಉತ್ತಮ ಯಶಸ್ಸನ್ನು ಕಂಡಿದೆ. ನ್ಯಾಯಪರ ಯಾರು ಹೋರಾಡ್ತಾರೆ ಅವರಿಗೆ ತುಂಬ ಸಹಕರಿಸ್ತಾ ಇದೆ. ಏನು ಊಹಾಪೋಹಗಳಿಗೆ ಒತ್ತುಕೊಡದಂಗೆ ಸರಿಯಾದ ಮಾಹಿತಿನ ಜನಗಳಿಗೆ ಸಿಗೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಒಂದೇ ಒಂದು ಚಾನಲಿಗೆ ಯಾವ ರೀತಿ ಕಾಯ್ತಾ ಇದ್ವಿ, ಈಗ ಆ ಮಟ್ಟದಲ್ಲಿ ಬೆಳೀತಾ ಇದೆ. ಕೋಮುಗಲಭೆದಾಗಲಿ ಮತ್ತೊಂದು ಇನ್ನೊಂದಾಗಲಿ ಇದು ನೀಡ್ತಾ ಇಲ್ಲ. ಇದು ಭಾಳ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಅಂತ ಸಮಾಜದ ಅನುಕೂಲಗಳನ್ನು, ರೀತಿ ನೀತಿಗಳನ್ನು, ಒಂದು ತಪ್ಪುಗಳನ್ನು ತಿದ್ದಿ ಯಾವುದೇ ಒಂದು ಬಡವ ಆಗಲಿ, ಮಧ್ಯಮ ವರ್ಗದವರಾಗಲಿ, ನೊಂದವರು ಬಾಳಲ್ಲಿ ಒಂದು ಸಿಹಿಯನ್ನು ತರುವಂಥ ಕೆಲಸವನ್ನು ಮಾಡಿ ಒಂದು ಸಮಾಜದಲ್ಲಿ ಒಳ್ಳೆ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಈ ಸುದ್ದಿವಾಹಿನಿ ಕರ್ನಾಟಕದಾದ್ಯಂತ ಈ ಸುದ್ದಿವಾಹಿನಿ ಹೆಸರಾಗಬೇಕು. ನೈಜ ಸುದ್ದಿಗಳನ್ನು ಬಿತ್ತರಿಸುತ್ತಾ ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನವಾಗಿ ಸುದ್ದಿ ಪ್ರಸಾರವನ್ನು ಮಾಡ್ತಾ ಇದೆ. ಅತಿ ಕಡಿಮೆ ಅವಧಿಯಲ್ಲಿ ಜನಪ್ರಿಯವಾಗಿದೆ. ಚಾನಲ್ಲು ನಮ್ಮ ನಿಡಗಲ್ ಇತಿಹಾಸದ ಬಗ್ಗೆ ಅನೇಕ ಸಾರಿ ಬೆಳಕನ್ನು ಚೆಲ್ಲಿದೆ. ನೋವುಗಳಿಗೆ ಸ್ಪಂದಿಸ್ತಾ ಉತ್ತಮವಾದ ಜನಸ್ಪಂದನ ಚಾನಲ್ ಆಗಿ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ನಮ್ಮ ತುಮಕೂರು ಚಾನಲ್ ಹೊರಬರ್ತಾ ಇದೆ. ಬಡವರ ಪರ, ದೀನ ದಲಿತರ ಪರ ಧ್ವನಿಯಾಗಿರುವ ನಮ್ಮ ತುಮಕೂರು ವಾಹಿನಿಯು ಹಲವಾರು ಭ್ರಷ್ಟರ ವಿರುದ್ಧ ಒಂದು ಧ್ವನಿ ಎತ್ತಿ ಏನಿವತ್ತು 1 ವರ್ಷ 100 ವರ್ಷ ಪ್ರಗತಿ ಕಾಣಲಿ. ಮಾಧ್ಯಮ ಲೋಕದಲ್ಲಿ ತ್ರಿವಿಕ್ರಮನಂತೆ ಬೆಳೆದು ಬಹಳ ಉತ್ತಮವಾದ ಕೆಲಸವನ್ನು ನಿರ್ವಹಿಸ್ತಾ ಇದೆ. ಇದು ಮುಂದೆ ಬಹಳ ಬೃಹದಾಕಾರವಾಗಿ ಈ ರಾಜ್ಯದಲ್ಲಿ ಬೆಳೀಲಿ ಅಂತ ನಾನು ಆಶಿಸ್ತೇನೆ. ನಮ್ಮ ತುಮಕೂರು ಚಾನಲ್ ಬಗ್ಗೆ ನಮಗೆ ತುಂಬಾ ಹೆಮ್ಮೆ ಇದೆ. ಈ ಒಂದು ವರ್ಷದಲ್ಲಿ ಅತ್ಯಂತ ಹೆಚ್ಚು ಪ್ರಭಾವಶಾಲಿಯಾಗಿ ಪತ್ರಿಕೋದ್ಯಮದ ಸತ್ಯ, ನಿಷ್ಠೆ ಮತ್ತು ನೇರ ಸುದ್ದಿಗಳನ್ನು ಕೊಡೋ ಮುಖಾಂತರ ಇನ್ನೂ ಹೆಚ್ಚು ಅಭಿವೃದ್ಧಿಯತ್ತ ಹೆಜ್ಜೆ ಹಾಕಲಿ. ಇದೇ ರೀತಿಯಲ್ಲಿ ಜನಸಮುದಾಯಕ್ಕೆ ಸುದ್ದಿಯನ್ನು, ಮಾಹಿತಿಯನ್ನು ತಲುಪಿಸುವಲ್ಲಿ ಯಶಸ್ಸಾಗಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್, ಬುದ್ಧ, ಬಸವಣ್ಣವರು ಇನ್ನೂ ಕೂಡ ಶಕ್ತಿ ಕೊಟ್ಟು ಈ ವಾಹಿನಿ ಬೃಹತ್ಕಾರವಾಗಿ ಏನು ಇವತ್ತು ಪ್ರಚಲಿತವಾದಂಥ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಎಲ್ಲ ವಿದ್ಯಮಾನಗಳನ್ನು ಭಾರಿ ತುಂಬ ಇಂಪಾರ್ಟೆಂಟ್ ತೆಗೆದುಕೊಂಡು ನಡೆಸಲಿಕ್ಕೆ ಅವ್ರಿಗೆ ನಟರಾಜ್ ಅವರಿಗೆ ಶಕ್ತಿ ಬರಲಿ. ಬಾನೆತ್ತರಕ್ಕೆ ಬೆಳೆದು ರಾರಾಜಿಸಲಿ, ರಾಷ್ಟ್ರದಾದ್ಯಂತ ಹೆಸರು ಮಾಡಲಿ. ತುಮಕೂರು ಸುದ್ದಿ ಮಾಧ್ಯಮಕ್ಕೆ 1 ವರ್ಷ ತುಂಬಿದ ಈ ಶುಭ ಸಂದರ್ಭದಲ್ಲಿ ನಮ್ಮ ತುಮಕೂರು ವಾಹಿನಿಗೆ ನಮ್ಮ ಪ್ರೀತಿಯ ಶುಭಾಶಯಗಳು. ನಿಮ್ಮ ಪ್ರೀತಿಗೆ ನಮ್ಮ ತುಮಕೂರು ಮಾಧ್ಯಮ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನಂದ ಜೀವ ಗಾಳಿಗೆ ಬೆಳಕಾಗಿದೆ. ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.